ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿ ನೋಡುವಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಳ್ಳೆ ಆದಂತಹ ಸೌಜನ್ಯತೆಯಿಂದ ಮಾಡುವಂತಹ ಸ್ವಾಗತ ಸುಸ್ವಾಗತ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನುವಂತಹ ಮಾತು ನಮಗೆಲ್ರಿಗೂ ಗೊತ್ತಿದೆ. ಆದರೆ ಅರ್ಥ ಏನು ಅಂತ ಹೇಳಿದ್ರೆ, ಉಪ್ಪು ಇಲ್ಲದೆ ಇದ್ದರೆ ಯಾವುದೇ ಒಂದು ಅಡುಗೆ ಮಾಡಿದರೆ ಕೂಡ ಅದಕ್ಕೆ ರುಚಿ ಇರೋದಿಲ್ಲ. ಅದೇ ರೀತಿ ತಾಯಿ ಅನ್ನುವಂತಹ ಒಬ್ಬರು ನಮ್ಮ ಜೀವನದಲ್ಲಿ ಇರದೇ ಇದ್ದರೆ ಆ ಒಂದು ಇಡೀ ಜೀವನಕ್ಕೆ ಅರ್ಥ ಇಲ್ಲದೇ ಇರುವಂಥದ್ದು. ತುಂಬ ಜನರಿಗೆ ತಾಯಂದಿರು ಒಟ್ಟಿಗೆ ಇರುವಂತಹ ಭಾಗ್ಯ ಇರುತ್ತೆ. ಇನ್ನು ಕೆಲವರಿಗೆ ದೂರದ ಊರಲ್ಲಿದ್ದರೂ ಕೂಡ ಅವರೊಂದಿಗೆ ಮಾತನಾಡುವಂತಹ ನೋಡುವಂತಹ ಭಾಗ್ಯ ಇರುತ್ತೆ. ಇನ್ನು ಕೆಲವರಿಗೆ ತಾಯಂದಿರು ಇರದೇ ಇದ್ದರೂ ಕೂಡ ಅವರ ಮಮತೆ, ಅವರ ಪ್ರೀತಿಯನ್ನು ನೆನಪಿನ ಮುಖೇನ ನೆನಪು ಮಾಡುವಂತಹ ಒಂದು ಭಾಗ್ಯ ಇರುತ್ತೆ. ಇದೆಲ್ಲವನ್ನ ನೋಡಿಕೊಂಡು ಅರಿತುಕೊಂಡು ನಮ್ಮ ಟಿವಿ ಪ್ರಾರಂಭಿಸಿದಂತಹ ನಮ್ಮ ತಾಯಂದಿರಿಗಾಗಿ ಮಾಡಿದಂತಹ ವೇದಿಕೆ ಡಾನ್ಸ್ ಮಮ್ಮಿ ಡಾನ್ಸ್. ಬಹಳ ಖುಷಿಯ ವಿಚಾರ, ಹಲವಾರು ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಈ ಒಂದು ವೇದಿಕೆ ಇವತ್ತಿಗೆ 7ನೇ ಸೀಸನ್ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ತಾಯಂದ್ರಲ್ಲಿರುವಂತಹ ಜೋಶನ್ನು, ಪ್ಯಾಷನನ್ನು, ಖುಷಿಯನ್ನು, ಕಮಿಟ್ಮೆಂಟನ್ನು ನೋಡಿಕೊಂಡು ಈ ಒಂದು ಕಾರ್ಯಕ್ರಮ ಒಂದರಿಂದ ಒಂದು ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ. ಹೆಸರಿಗೆ ಡಾನ್ಸ್ ಮಮ್ಮಿ ಡಾನ್ಸ್ ಅಂತ ಮಾತ್ರ ಇದ್ದರೂ ಕೂಡ ಈ ವೇದಿಕೆಯಲ್ಲಿ ಕೇವಲ ಆಗೋದು ಡಾನ್ಸ್ ಮಾತ್ರ ಅಲ್ಲ. ಇಲ್ಲಿ ಇಮೋಷ್ನಲ್ ಡ್ರಾಮಾ ಇರುತ್ತೆ, ಗಮ್ಮತ್ತಿರುತ್ತೆ, ಗೌಜಿ ಇರುತ್ತೆ, ಸೆಲೆಬ್ರೇಷನ್ ಇರುತ್ತೆ, ಖುಷಿ ಇರುತ್ತೆ, ಅಳು ಕೂಡ ಇರುತ್ತೆ. ಯಾಕಂದರೆ ಬರುವಂಥ ಮಮ್ಮೀಸ್ ತುಂಬ ಗಾತ್ರದಲ್ಲಿ, ತುಂಬ ಪ್ರಮಾಣದಲ್ಲಿ ಬಂದಿದ್ದರೂ ಕೂಡ ಹೋಗ್ತಾ ಹೋಗ್ತಾ ಕಾಂಪಿಟೇಷನ್ ಹ್ಯಾಸ್ ಟು ಗೋ ಆನ್. ಕೆಲವೊಂದು ಮಮ್ಮಿಗಳು ಈ ಒಂದು ಸೀಸನ್ನಲ್ಲಿ ಅವರ ಜರ್ನಿ ಕಂಟಿನ್ಯೂ ಆಗದೇ ಇದ್ದರೂ ಕೂಡ ಕೊನೆಯಲ್ಲಿರುವಂಥ ಮಮ್ಮೀಸ್ ವಿಜೇತರು ಯಾರು ಅಂತ ನೋಡುವಂಥ ಕುತೂಹಲ ನಮಗೆಲ್ಲರಿಗೂ ಕಾಯ್ತಾ ಇರ್ತೇವೆ. ಸೊ ಇದರ ಒಂದು ಖುಷಿಯೊಂದಿಗೆ ಇವತ್ತಿನ ಹೊಸ ಸೀಸನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಪ್ರಾರಂಭ ಆಗ್ತಾ ಇದೆ. ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ಪ್ರಸ್ತುತಪಡಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಎಸ್ ಸ್ನೇಹಿತರೆ, ನಾವೆಲ್ಲರೂ ಬಹಳ ಕಾತ್ರದಿಂದ ಈ ಒಂದು ಸೀಸನ್ಸ್ ಪ್ರಾರಂಭ ಆಗಬೇಕು ಅಂತ ಕಾಯ್ತಾ ಇದ್ದೇವೆ. ನಮಗೆಷ್ಟು ಕಾತ್ರತೆ ಇದೆಯೋ ಅದಕ್ಕಿಂತ ಜಾಸ್ತಿ ಕುತೂಹಲ, ಎಕ್ಸೈಟ್ಮೆಂಟ್, ಕಮಿಟ್ಮೆಂಟ್ ಹಿಂದ್ಗಡೆ ಇರುವಂತಹ ಮಮ್ಮೀಸಲ್ಲಿದೆ. ಎಲ್ಲರೂ ಬಂದು ಈ ವೇದಿಕೆಯಲ್ಲಿ ಅವರವರ ಒಂದು ಡಾನ್ಸ್ ಪ್ರದರ್ಶನವನ್ನು ನೀಡಬೇಕು ಅಂತ ಕಾತರರಾಗಿದ್ದಾರೆ. ಖಂಡಿತವಾಗಿಯೂ ಈ ಕ್ಯೂರಿಯಾಸಿಟಿಯನ್ನು ಇನ್ನಷ್ಟು ಜಾಸ್ತಿ ಬಿಲ್ಡಪ್ ಮಾಡದೆ ನಮ್ಮ ಇವತ್ತಿನ ಈ ಇನಾಗ್ರಲ್ ಸೆರೆಮನಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದೇ ಕಾಂಪಿಟೇಷನ್ ಇದ್ದರೂ ಕೂಡ ಇದನ್ನು ಜಡ್ಜ್ ಮಾಡಲಿಕ್ಕೆ ಜಡ್ಜಸ್ ಬೇಕಾಗಿರ್ತಾರೆ. ಜಡ್ಜಸ್ ಆಗಿ ಈ ವರ್ಷ ಈ ಒಂದು ಸೀಸನ್ನಲ್ಲಿ ನಮ್ಮ ಜೊತೆ ಇರುವಂತಹ 2 ಜಡ್ಜಸ್ ನಮ್ಮ ಜೊತೆ ಈ ಆಡಿಷನ್ ರೌಂಡಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ದ ವೆರಿ ವೆರಿ ಟ್ಯಾಲೆಂಟೆಡ್ 2 ಡಾನ್ಸರ್ಸ್ ಆಫ್ ದ ಟೌನ್. ಒಬ್ಬರನ್ನ ಮೊದಲಿಗೆ ಕರೀತಾ ಇದ್ದೇವೆ, ಪ್ರಮೋದ್ ಆಳ್ವಾ ಸರ್. ಇವರನ್ನು ನಾವು ಡಾನ್ಸ್ನ ಡ್ಯಾಡಿ ಅಂತ ಈಗಾಗಲೇ ಟ್ಯಾಗ್ ಮಾಡಿ ಆಗಿದೆ. ಹಿಂದಿನ ಸೀಸನ್ನಲ್ಲಿ ಎಲ್ಲ ಮಮ್ಮೀಸ್ಗಳಿಗೆ ಮೋಟಿವೇಶನ್ ಕೊಡ್ತಾ ತಾನೂ ಸಹ ಅವರ ಒಂದು ತಿದ್ದುಪಡಿಯಲ್ಲಿ ಆ ಜರ್ನಿಯಲ್ಲಿ ಇದ್ಕೊಂಡು ಇಡೀ ಸೀಸನ್ನಲ್ಲಿ ನಮ್ಮ ಜೊತೆ ಭಾಗಿಯಾಗಿರುವಂತಹ ವೆರಿ ಎಕ್ಸಲೆಂಟ್ ಕೊರಿಯೋಗ್ರಾಫರ್, ಡಾನ್ಸರ್ ಆ್ಯಂಡ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಪ್ರಮೋದ್ ಆಳ್ವಾ ಸರ್ ಅನ್ನ ಪ್ರೀತಿಪೂರ್ವಕವಾಗಿ ನಾವು ಈ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ. ವಿತ್ ಅ ರೌಂಡ್ ಆಫ್ ಅಪ್ಲಾಸ್ ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಜಡ್ಜ್ ಪ್ರಮೋದ್ ಆಳ್ವಾ ಆನ್ ದ ಸ್ಟೇಜ್ ಪ್ಲೀಸ್. ಜಡ್ಜಿಂಗ್ ಮಾಡೋದಕ್ಕೆ ಪ್ರಮೋದ್ ಆಳ್ವಾ ಸರ್ ಬಂದಾಗಿದೆ. ಅವರ ಜೊತೆ ಅವರ ಸ್ಮೈಲ್ ಕೂಡ ಇದೆ. ಅವರು ಸ್ಮೈಲ್ ಮಾಡ್ತಾ ಇರುವಾಗ ಒಂದು ಪಾಸಿಟಿವಿಟಿ ಸಿಗುತ್ತೆ. ಸೊ ಒನ್ಸ್ ಅಗೇನ್ ವಾರ್ಮ್ ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7. ಇವರ ಜೊತೆಗೆ ಡಾನ್ಸ್ ಮಮ್ಮಿ ಡಾನ್ಸ್ ಮಮ್ಮೀಸನ್ನು ಜಡ್ಜ್ ಮಾಡೋದಕ್ಕೆ ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ. ಹಿ ಈಸ್ ಎಕ್ಸಲೆಂಟ್ ಡ್ಯಾನ್ಸರ್ ಆ್ಯಂಡ್ ಇತ್ತೀಚೆಗೆ ಈಗ ಹೊಸದಾಗಿ ಬರುವಂತಹ ಮೂವಿಯಲ್ಲಿ ಆ್ಯಕ್ಟ್ ಮಾಡಿ ಹೀರೋ ಕೂಡ ಆಗಿ ಬರ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಕೊಂಕಣಿ ಮೂವಿಯ ಹೀರೋ ಆಗಿ ಮೂಡಿ ಬರ್ತಾ ಇದ್ದಾರೆ. ಖುಷಿ ಏನು ಅಂತ ಹೇಳಿದ್ರೆ, ಹಿಂದಿನ ಸೀಸನಲ್ಲಿ ಕೂಡ ಇವರು ಜಡ್ಜ್ ಆಗಿ ಬಂದು ಮಮ್ಮೀಸಿಗೆ ಮೋಟಿವೇಶನನ್ನು ಕೊಡೋದ್ರ ಜೊತೆಗೆ ಇಡೀ ಸೆಟ್ಟಿಗೆ ಒಂದು ನಗುವನ್ನು ಬೀರುವಂತಹ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇರುವಂತಹ ಡಾನ್ಸರ್ ಆ್ಯಂಡ್ ಎನ್ ಎಕ್ಸಲೆಂಟ್ ಪರ್ಫಾರ್ಮರ್ ಅಂತ ಹೇಳ್ಬೋದು. DID ಅನ್ನುವಂತಹ ನ್ಯಾಷನಲ್ ಲೆವೆಲ್ ಸ್ಯಾಟಲೈಟ್ ಚಾನಲ್ ಇರುವಂಥ ಪರ್ಫಾರ್ಮರ್ ಆಗಿರುವಂಥ ಇವರು ಇವತ್ತು ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7ನ ಇನ್ನೊಂದು ಜಡ್ಜ್ ಆಗಿದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ವಂಡರ್ಫುಲ್ ಎಕ್ಸಲೆಂಟ್ ಡಾನ್ಸರ್, ಕೊರಿಯೋಗ್ರಾಫರ್, ಆಕ್ಟರ್, ಸೂಪರ್ ಮಾಡೆಲ್ ಎಲ್ಟನ್ ಮಾಸ್ಕರೇನಸ್. ಜಡ್ಜಸ್ ಹತ್ರ ಮಾತಾಡಿಸೋಕ್ಕಿಂತ ಮೊದಲು ನಮ್ಮ ಇಂದಿನ ಈ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಆಡಿಷನ್ ರೌಂಡನ್ನು ಪ್ರಾರಂಭ ಮಾಡಲಿಕ್ಕೆ ಇನಾಗ್ರಲ್ ಸೆರೆಮನಿ ಮಾಡ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಜಡ್ಜಸ್ನ ಜೊತೆಗೆ ಐ ವುಡ್ ಆಲ್ಸೋ ಲೈಕ್ ಟು ರಿಕ್ವೆಸ್ಟ್ ಈ ಕಾರ್ಯಕ್ರಮದ ಪ್ರೋಗ್ರಾಮರ್ ಆಗಿರುವಂತಹ ವೆರಿ ಸೈಲೆಂಟ್
ಬಟ್ ವೈಲೆಂಟ್ ನವೀನ್ ಪಿ ಬಿ ಅವರು ನಮ್ಮ ಜೊತೆ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದ ಪ್ರೋಗ್ರಾಮರ್ ಫಾರ್ ಡಾನ್ಸ್ ಮಮ್ಮಿ ಡಾನ್ಸ್, ಹಲವಾರು ವರ್ಷದಿಂದ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾರೆ. ನವೀನ್ ಪಿ ಬಿ ಅವರು ದಯಮಾಡಿ ನಮ್ಮ ಜೊತೆ ವೇದಿಕೆಯಲ್ಲಿ ಸೇರ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಟಿವಿಯ ಛೋಟಾ ಪ್ಯಾಕೆಟ್ ಬಡಾ ಧಮಾಕ, ಇವ್ರು ನೋಡೋದ್ರಲ್ಲಿ ಎಷ್ಟು ಚಿಕ್ಕ ಇದ್ದಾರೆ ಅಷ್ಟೇ ದೊಡ್ಡದಾಗಿ ಬ್ಲಾಸ್ಟ್ ಆಗ್ತಾರೆ. ಇಡೀ ಒಂದು ಕಾರ್ಯಕ್ರಮವನ್ನು ಅವರ ಒಂದು ಶೋಲ್ಡರ್ನಲ್ಲಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತುಂಬ ಶ್ರಮ ಪಡ್ತಾ ಇರುವಂತಹ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್ ಸುಳ್ಯ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಈ ಉದ್ಘಾಟನಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕ್ಯಾನ್ ಯು ಪ್ಲೀಸ್ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಪ್ರಶಾಂತ್ ಸುಳ್ಯ. ವಿದೌಟ್ ಫರ್ದರ್ ಅಡು ಇಲ್ಲಿರುವಂತಹ ಎಲ್ಲ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನು ನಾನು ದಯಮಾಡಿ ದೀಪ ಪ್ರಜ್ವಲನೆ ಮೂಲಕ ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನ ಸ್ಮರಿಸ್ತಾ ಎಲ್ಲ ಗುರು ಹಿರಿಯರಿಂದ ಆಶೀರ್ವಾದವನ್ನು ಯಾಚಿಸ್ತಾ ನಮ್ಮ ಪ್ರೇಕ್ಷಕರಿಂದ ಒಂದು ಚಪ್ಪಾಳೆಯ ಶಬ್ದವನ್ನು ಕೇಳ್ತಾ ನಮ್ಮ ಆಡಿಷನ್ ರೌಂಡಿನ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ. ಎಲ್ಲ ಅತಿಥಿಗಳಿಗೆ ಅಭಿನಂದನೆಗಳು ಹಾಗೂ ಎಲ್ಲ ಆಡಿಯನ್ಸಿಗೆ ಆಲ್ ದ ಬೆಸ್ಟ್. ಯಾಕಂದರೆ ಎಂಟರ್ಟೈನ್ಮೆಂಟ್ ಬಿಗಿನ್ಸ್ ನಾವ್. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಜೋಶ್, ಇನ್ನೂ ಜಾಸ್ತಿ ಆ್ಯಕ್ಷನ್ನೊಂದಿಗೆ ಬರಲಿಕ್ಕಿದೆ. ಸೊ ಈ ಆ್ಯಕ್ಷನನ್ನು ಜಡ್ಜ್ ಮಾಡುವಂತಹ ಜಡ್ಜಸ್ನ ಫೀಡ್ಬ್ಯಾಕ್, ಅವರ ಒಂದು ಎಕ್ಸ್ಪೆಕ್ಟೇಷನ್ ಕೇಳುವಂಥ ಸಮಯ. ಸೊ ಇಟ್ಸ್ ಟೈಮ್ ಫ್ರಮ್ ಪ್ರಮೋದ್ ಆಳ್ವಾ. ಪ್ರಮೋದ್ ಆಳ್ವಾ ಸರ್ 6th ಸೀಸನ್ಲ ಇರುತ್ತಾರೆ. ಇರ್ನ ಒಂಜಿ ರೀಸೆಂಟ್ ಎಕ್ಸ್ಪೀರಿಯನ್ಸ್ ದ ತೂದು ಈ ವರ್ಷ ಅಥವಾ ಈ ಸೀಸನ್ ಇರ್ನ ಎಕ್ಸ್ಪೆಕ್ಟೇಷನ್ ಅಥವಾ ಕಂಟೆಸ್ಟೆಂಟ್ಸ್ಗೆ ಕೊರಪುನಂಚಿನ ಶುಭ ಹಾರೈಕೆ. ಓವರ್ ಟು ಯು ಪ್ಲೀಸ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಟಿವಿಗೆ ತುಂಬಾ ಥ್ಯಾಂಕ್ ಯು. ಲಾಸ್ಟ್ ಸೀಸನ್ ನನ್ನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಸ್ ಎ ಜಡ್ಜ್ ಆಗಿ. ತುಂಬಾ ಒಂದು ಒಳ್ಳೆ ಮೆಮೊರೀಸ್, ತುಂಬಾ ಒಂದು ಸೂಪರ್ ಹಿಟ್ ಶೋ ಅನ್ನು ಕೊಟ್ಟಿದ್ದೇವೆ ನಾವು. ಸೊ ಇದು ಈ ಸೀಸನಲ್ಲಿ ಡೆಫಿನೆಟ್ಲಿ ಅದಕ್ಕೂ ಮೇಲು ಅಂತೇಳಿ ಹೇಳ್ಬೋದು. ನಾನಂತೂ ಕಂಪ್ಲೀಟ್ ಎಂಜಾಯ್ ಮಾಡ್ತೇನೆ ಡ್ಯಾನ್ಸನ್ನು. ಯಾಕೆಂದರೆ ಡಾನ್ಸ್ ಮಮ್ಮಿ ಹೇಳುವಾಗಲೇ ಮಮ್ಮಿ ಒಂದು ಇಮೋಷನ್ಸ್ ಎಲ್ಲರಿಗೂ. ಸೊ ಆ ಮಮ್ಮಿಯವರು ಇಲ್ಲಿ ಬಂದು ತಮ್ಮ ಫ್ಯಾಮಿಲಿ ಏನು ರೆಸ್ಪಾನ್ಸಿಬಿಲಿಟಿ ಉಂಟು ಅದನ್ನು ಮಾಡಿ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು ಅಂದರೆ ತುಂಬಾ ದೊಡ್ಡ ವಿಷಯ. ನಾರ್ಮಲ್ ಡಾನ್ಸರ್ಸ್ನವರಾಗಲಿ ಯಂಗ್ಸ್ಟರ್ಸ್ನವರಾಗಲಿ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಮಮ್ಮೀಸ್ ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ನಾವಂತೂ ತುಂಬಾ ಇಮೋಷ್ನಲಿ ಕನೆಕ್ಟ್ ಆಗಿರ್ತೇವೆ. ಎಲ್ಲ ಮಮ್ಮೀಸಿಗೂ ಆಲ್ ದ ಬೆಸ್ಟ್, ನಿಮ್ಮ ಬೆಸ್ಟನ್ನು ಕೊಡಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಆಳ್ವಾ ಸರ್. ಯಾವಾಗಲೂ ಪಾಸಿಟಿವಿಟಿಯನ್ನು ತುಂಬ್ತೀರಾ. ಥ್ಯಾಂಕ್ ಯು ಸೋ ಮಚ್. ಲುಕಿಂಗ್ ಫಾರ್ವರ್ಡ್ ಫಾರ್ ಅ ವಂಡರ್ಫುಲ್ ಸೀಸನ್ ಅಹೆಡ್. ಕಮಿಂಗ್ ಅಪ್ ಟು ಅವರ್ ನೆಕ್ಸ್ಟ್ ಜಡ್ಜ್ ಎಲ್ಟನ್ ಮಾಸ್ಕರೇನಸ್. ಅವರು ಹಿಂದಿನ ಸಲ ಈ ಒಂದು ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಬಂದಿರುವಾಗ 6 ಬ್ಯಾಚುಲರ್ ಆದಿತ್ತೀರಿ, ಮದುವೆ ಆದಿತ್ಯಜಿ ಅಂಚ ಅದು ಭಾರಿ ಖುಷಿ ಇಟ್ಟು ಜಡ್ಜ್ ಮಾಡ್ತೊಂದಿರ್ತೀರಿ. ಇನ್ನಿತ್ತ ದಿನೋಟ್ 6 ಮದುವೆ ಆದ ಬೈದೇರಿ ಪಂಡ ರೆಸ್ಪಾನ್ಸಿಬಿಲಿಟಿ ಎಲ್ಲ ಜಾಸ್ತಿ ಆತಂಡೆ, ಎಕ್ಸ್ಪೀರಿಯನ್ಸ್ ಎಲ್ಲ ಜಾಸ್ತಿ ಉಂಡು. ಸೊ ವಿ ಆರ್ ಸೋ ವೆರಿ ಹ್ಯಾಪಿ ಹಿ ಇಸ್ ಬ್ಯಾಕ್ ಅಗೇನ್ ಆನ್ ಸೀಸನ್ 7. ಓವರ್ ಟು ಯು ಎಲ್ಟನ್ ಫಾರ್ ಯುವರ್ ರಿಮಾರ್ಕ್ಸ್. ಶುರುವಾದ ನಮಸ್ಕಾರ ಮಾತಾಡಲ್ಲ. ನಮ್ಮ ಟಿವಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ಮೀ ಬ್ಯಾಕ್. ಇಲ್ಲಕ್ಕೆ ಬತ್ತಿಲ್ಲ ಕಂಡು ಹೊರಕ್ಕೆ. ಆ್ಯಂಡ್ ಸೀಸನ್ 2 ಜಡ್ಜ್ ಅದು ಬತ್ತಿತ್ತೆ. ಆಫ್ಟರ್ 4 years ಕೂಡ ಬೈದೆ ರಿಟರ್ನ್. ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ಟು ಬಿ ಪಾರ್ಟ್ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್. ಆ್ಯಂಡ್ ಜಾಸ್ತಿ ಇದಲ್ಲಪ್ಪ ಅಂದರೆ ಹೆಜ್ಜೆ. ಐಮ್ ಹ್ಯಾಪಿ, ಜೆನ್ಯೂನ್ಲಿ ಐಮ್ ಹ್ಯಾಪಿ. ಐಮ್ ಲೈಕ್ ಐಮ್ ಓವರ್ವೆಲ್ಮ್ಡ್. ಬಟ್ ಮಾತಾ ಕಂಟೆಸ್ಟೆನ್ಸಿಗೆ ಸ್ಪೆಷಲಿ ಲೈಕ್ ಮಮ್ಮೀಸ್ ಮಾತಾ
ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್ ಎಟ್ ಎ ಪರ್ಫಾರ್ಮ್ ಮಲ್ಪ್ಲೆ ಸ್ಟ್ರೆಸ್ ಅದು ನರ್ವಸ್ ಅದು ಪರ್ಫಾರ್ಮ್ ಅಂತ ನಾವು ಓಲ್ಲ ಅವು ಇಟ್ಸ್ ರಾಂಗ್ ಜಸ್ಟ್ ಗಮ್ಮತ್ ಮಲ್ಪ್ಲೆ ದಾದ ನಿಕ್ಲು ಪರ್ಫಾರ್ಮ್ ಮಲ್ಪಾರ ನಿಕ್ಲು ಪ್ರಾಕ್ಟೀಸ್ ಎಂಚ ಮಂತ್ ಬೈದಾರ ಅಂಚನೆ ಖುಷಿ ತೆಲ್ತು ಒಂದು ಗಮ್ಮತ್ ಮಂತದ ಪರ್ಫಾರ್ಮ್ ಮಲ್ಪ್ಲೆ ಆ್ಯಂಡ್ ಎಸ್ ಅಫ್ಕೋರ್ಸ್ ಇರ್ ಕೇಂಡಿಲಕ ಪ್ರಮೋದ್ ಪಂಡಿಲಕಲ ಎಕ್ಸ್ಪೆಕ್ಟೇಷನ್ಸ್ ಮಸ್ತ್ ಆತನ್ ಲೈಕ್ ಆರಂಡ ಲಾಸ್ಟ್ ಇಯರ್ ಇತ್ತೇರು ಸೀಸನ್ 6 ಯಾನ್ 7 ಇತ್ತೆ ಒಂದು ಆ್ಯಂಡ್ ಐ ಆಮ್ ಕಮಿಂಗ್ ಆಫ್ಟರ್ 4 years ಸೊ ಆಬ್ವಿಯಸ್ಲಿ ಮೂಲ್ ಇಜ್ಜಿತ್ತೆ ಲೆವೆಲ್ ಪೋತುನ್ ಮಿತ್ತು ಪೋಂದು ಪುಣ್ಣ ತಿರ್ತು ಬರ್ರೆ ಬಲ್ಲಿ ಸೊ it's a strict warning, everyone has to perform nicely. So yeah, and all the best. Thank you. Wonderful. Thank you so much. Wonderful judges with us for the audition round. Judges nakil pandilekane this may be a dance mummy dance and dance elte nepala banpun dance radsala barpun mummy madhyad onje sala barpun ancha adi vedikiti dance ippodu aithe ottige gammatla ippodu emotions la ippodu pura entertainment package apunanjina dance mummy dance season 7 ಗೆ ಕೂಡೋರ ಸ್ವಾಗತ ಪನ್ನೊಂದು. Thank you so much. Your hot seats are waiting and I'm sure niklik mast responsibility undu. Thank you so much for joining us at the inaugural. Please take the hot seats. So gear up mummies. ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 ಪ್ರಾರಂಭ ಆಗಿದೆ. ಆಡಿಷನ್ ರೌಂಡಲ್ಲಿ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಬಂದಿದೆ. ಹಾಗಾಗಿ ಆ್ಯಕ್ಚುಲ್ ಆಗಿ ಸೀಸನ್ನಿಗೆ ಕಂಪೀಟ್ ಮಾಡುವಂಥ ಮಮ್ಮೀಸ್ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ನಮಗೆ ಗೊತ್ತಿಲ್ಲ. ಅದೆಲ್ಲ ಇರುವಂಥದ್ದು ಜಡ್ಜಸ್ನ ಕೈ ಮೇಲೆ, ಅವರ ಒಂದು ಜಡ್ಜ್ಮೆಂಟ್ನ ಮೇಲೆ. ನಮ್ಗೆ ಗೊತ್ತಿರೋದು ಇಷ್ಟೇ, ದ ಶೋ ಮಸ್ಟ್ ಗೋ ಆನ್. ಯಾರೆಲ್ಲ ಕಂಟೆಸ್ಟೆಂಟ್ಸ್ ಬಂದಿದ್ದೀರಾ, ಬಿಂದಾಸ್ ಆಗಿ ಪರ್ಫಾರ್ಮ್ ಮಾಡಿ ನಿಮ್ಮ ಪ್ಯಾಷನ್ ಜೊತೆಗೆ, ಕಮಿಟ್ಮೆಂಟ್ ಜೊತೆಗೆ, ಫ್ಯಾಮಿಲಿ ಫ್ರೆಂಡ್ಸ್ನ ಒಂದು ಸಪೋರ್ಟ್ನ ಜೊತೆಗೆ ಪರ್ಫಾರ್ಮೆನ್ಸನ್ನು ಕ್ಲಾಸಾಗಿ ಕೊಡಿ. ಆ್ಯಂಡ್ ದೆನ್ ದೇವರ ಆಶೀರ್ವಾದ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್. ಗುಡ್ ಲಕ್ ಟು ಆಲ್ ದಿ ಆಡಿಯನ್ಸ್. ಯಾಕಂದರೆ ಧಮಾಕೆದಾರ್ ಸೀಸನ್ 7 ಪ್ರಾರಂಭ ಆಗಿದೆ. ಗುಡ್ ಲಕ್ ಟು ದ ಜಡ್ಜಸ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 7 begins now. Good luck. Dance Mummy Dance Season 7. With the first contestant, Rekha, register number 121. Yes, sir. ನಮಸ್ತೆ ರೇಖಾ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಒಂದು ಡೀಟೇಲ್ ಕೇಳ್ಬೋದಾ? ಎಲ್ಲಿಂದ ಬಂದಿದ್ದೀರಿ? ಈ ಡಾನ್ಸ್ ಕಾಂಪಿಟೇಷನ್ಗೆ ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದೀರಿ? ಎಸ್, ನಾನು ಕುಡ್ಲದಾಲೆ ರೇಖಾ ಅಂದ. ಸ್ಕೂಲ್ ಡೇಸ್ಡ್ ಕಾಲೇಜ್ ಡೇಸ್ಡ್ ಪೂರ ಡಾನ್ಸ್ ಮತ್ತೊಂದೈತೆ. ಬೊಕ್ಕ ಇತ್ತೆ ಅಫಿಷಿಯಲ್ ಯಾನ್ ವರ್ಕ್ ಮಂತೊಂದುಲ್ಲೆ ಎನ್ನ ಆ್ಯನ್ವಲ್ ಡೇ ಪೂರ ಇತ್ತಂಡ ಯಾನ್ ಕುಲ್ಲುಜಿ ಬ್ಯಾಕ್ ಸ್ಟೇಜ್ ಡೇ ಉಪ್ಪೆ ಪಂಡ ಡಾನ್ಸ್ ಹೆಂಗೆ ಮಸ್ತ್ ಇಷ್ಟ. ಸೊ ಅಂಚದು ಇಂದು ಹೆಂಗೆ ಆ್ಯಕ್ಚುಲಿ ವಿನಯ ಮ್ಯಾಮ್ ಅಂದ ಹೆಂಕಲ್ ನಾವು ಜಿ ಜುಂಬಾ ಟೀಚರ್ ಉರ್ಲೇರು ಆರ್ ಉರ್ವದಾರೆ. ಸೊ ಆರ್ ಪಂಡೇರು ಆಡಿಷನ್ ರೌಂಡ್ ಆವೊಂದುಂಡು ಜಸ್ಟ್ ಟ್ರೈ ಮನ್ಪ್ಲಾಂದ್ ಅಂಚಾದಿ ಅನ್ನು ಟ್ರೈ ಮಾಡ್ಕಂದು ಬರ್ತೀನಿ. ಓಕೆ ರೇಖಾ, ಫಸ್ಟ್ ಇನ್ನ ಡಾನ್ಸ್ ಸುಖ ಐದು ಬಕ್ಕ ನಮ್ಮ ಪಾತಿರ್ಗ. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ರೆಡಿ ಆ್ಯಂಡ್ ಕ್ಯೂ ಟ್ರ್ಯಾಕ್. ಕಂಗನ 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 ಝುಮ್ಕ 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 ಪಾಯಲಿಯ ಪಾಯಲಿಯ ಕಂಗನ 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 ಝುಮ್ಕ 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 ಪಾಯಲಿಯ ಪಾಯಲಿಯ छन छनक के बोले छन छनक के बोले ओ बड़ी मुश्किल बाबा बड़ी मुश्किल गोरे गोरे गाल पे है काला काला दिल बड़ी मुश्किल बाबा बड़ी मुश्किल दिल पे अटक जाए आशिकों का दिल जरा बच के रहना चलिए जरा बच के रहना चलिए मेरी अदा भी है कातिल बड़ी मुश्किल बाबा बड़ी मुश्किल गोरे गोरे गालों पे है काला काला दिल बड़ी मुश्किल बाबा बड़ी मुश्किल
ರೇಖಾ ಎಸ್ ಸರ್ ನಮಸ್ತೆ. ನಮಸ್ತೆ. ಕುಡ್ಲಾಡ್ ಓಲಿರ್ ಉರ್ವ ಗುರುವಾಡೆ. ಓಕೆ. ಈ ಕೊರಿಯೋಗ್ರಫಿ ಕೊರಿಯೋಗ್ರಫ್ ಮಂತೀನಿ ಇದು ವಿನಯ ಮ್ಯಾಮ್. ಆರೆ ಮಂತೀನಿ ಮ್ಯಾಮ್ ಮಂತೀನಿ. yes. ಓಕೆ. ಎಂಕಿರ್ನ ಪರ್ಫಾರ್ಮೆನ್ಸ್ದ ಬಗ್ಗೆ ಪನ್ನೋಡಂಡ ಐ ಥಾಟ್ ದ ಸೆಕೆಂಡ್ ಸಾಂಗ್ ಟಾಲಿವುಡ್ ಸ್ಟೈಲ್ ಇಡುವಂತೆ ಮಂತಾರೆ ದ್ಯಾಟ್ ಸೂಟ್ಸ್ ಯುವರ್ ಬಾಡಿ ಮೋರ್. ದಾಪಂಡ ಈರ್ನೆಟ್ ಎನರ್ಜಿ ಉಂಡು, ಗ್ರೇಸ್ ಉಂಡು. ಓಕೆ. ಐ ಥಿಂಕ್ ಟಾಲಿವುಡ್ ವಿಲ್ ಲುಕ್ ಗುಡ್ ಆನ್ ಯರ್ ಬಾಡಿ. ಅವು ಎಡೆ ತೋಜು ಎಂಕ್ ಅಂಚ ತೋಜು ನೀರ್ನ ಪರ್ಫಾರ್ಮೆನ್ಸ್ ತೋದು. ಆ್ಯಂಡ್ ಇರ್ನ ಎಕ್ಸ್ಪ್ರೆಷನ್ ಈಸ್ ವೆರಿ ಕ್ಯೂಟ್. ಥ್ಯಾಂಕ್ ಯು ಸರ್. ವೆರಿ ಕ್ಯೂಟ್. ಥ್ಯಾಂಕ್ ಯು. ಓಕೆ. ಆ್ಯಂಡ್ ಎನ್ನ ಅಭಿಪ್ರಾಯ ಎಂಚಿನ ಪಂಡ ಇರೆಗ್ ಮಸ್ತ್ ಎನರ್ಜಿ ಉಂಡು, ಸ್ಕೋಪ್ ಉಂಡು. ಇಟ್ಸ್ ನಾಟ್ ದ್ಯಾಟ್ ಇಟ್ಸ್ ನಾಟ್ ದೇರ್, ಸ್ಕೋಪ್ ಉಂಡು. ಆ್ಯಂಡ್ ಕರೆಕ್ಟ್ ಇದೆ ಪ್ರಮೋದ್ ಸರ್. ಲೈಕ್ ಎರೆಗ್ ಟಾಲಿವುಡ್ ನೆಕ್ಸ್ಟ್ ಇತ್ತೆ ಸೆಲೆಕ್ಟ್ ಆಂಡ ಟ್ರೈ ಟಾಲಿವುಡ್. ಓಕೆ. ತಪ್ಪಂಗ್ ಉತ್ಪನ್ನ ನಮ್ಮ ಟಾಲಿವುಡ್ ಟ್ರೈ ಮಲ್ಪ್ಲೆ ಯು ಹ್ಯಾವ್ ದಟ್ ಪೊಟೆನ್ಷಿಯಲ್ ಟು ಪುಲ್ ಅ ವೆರಿ ಸ್ಟ್ರಾಂಗ್ ಆ್ಯಕ್ಟ್ ಲೈಕ್ ಪರ್ಫಾರ್ಮೆನ್ಸ್. ಓಕೆ. ಎಸ್ ಸರ್. ಎಸ್, ಥ್ಯಾಂಕ್ ಯು. ಹಲೋ. ಹಲೋ ಸರ್. ಪುದರ್ ರೇಖಾ ಡಾನ್ಸ್ ಮಲ್ತೀನಿ ಮಾಧುರಿ ದೀಕ್ಷಿತ್ನ ಫೇವ್ರೇಟ್ ಇರ್ನ ಮಾಧುರಿ ದೀಕ್ಷಿತ್. ಡಾನ್ಸ್ ಬಂದಾಗ ಮಾಧುರಿ ದೀಕ್ಷಿತ್ ಒನ್ ಆಫ್ ದ. ಓಕೆ. ಸೊ ಈರ್ ನೆಕ್ಕೋಸ್ಕರ ಇರು ಪ್ರಿಪೇರ್ ಆದ ಬತ್ತಿನ ತೀರ ಆಲ್ರೆಡಿ ಓವಾಂಡಲ ಕ್ಲಾಸಿಕಲ್ ಡಾನ್ಸ್ ಕ್ಲಾಸಿಗೆ ಮಿನಿ ಪೋಂದಿತ್ತಾರೆ ತುಂಬ ಭರತನಾಟ್ಯ. ಕ್ಲಾಸಿಕಲ್ ಸ್ಟೂಡೆಂಟ್. ಓಕೆ. ಏತು ವರ್ಷ ಭರತನಾಟ್ಯ ಕಲ್ತಿದ್ದಾರೆ? ಯಾನ್ ಆ್ಯಕ್ಚುಲಿ ಸನಾತನ ನಾಟ್ಯಾಲಯ ಶಾರದಾ ಮಣಿಶೇಖರ್ನ ಸ್ಟೂಡೆಂಟ್. Okay. ಅರಡ ಜೂನಿಯರ್ ಬೊಕ್ಕ ಸೀನಿಯರ್ ಮಂದೆ. Okay. ಬೊಕ್ಕ ಇತ್ತೆ ಅನ್ ವಿದ್ವತ್ಗ ಕಮಲ ಭಟ್. ವೆರಿ ಗುಡ್. ದಾಯ್ ಬಂಡ ಹೇಳ್ತೇನೆ ಪಂಡಿನಂಚೆನೆ ಇರ್ನ ಎಕ್ಸ್ಪ್ರೆಷನ್ ಇರ್ನ ಸ್ಟ್ರಾಂಗ್ ಪಾಯಿಂಟ್. ಇರ್ನ ದಾದ ಬಂಡ ಕೆಲವು ಫುಟ್ ವರ್ಕ್ ಇರ್ ರಾಂಗ್ ಮಲ್ತಂಡಲ್ಲ ಇರ್ ಫೇಸ್ಡ್ ಗೊಬ್ಬರ್. ಕರೆಕ್ಟ್. ಸೊ ಸರ್ ಪಂಡಿನಂಚೆನೆ ಇರಗ ಆ ಎಬಿಲಿಟಿ ಉಂಡು, ಇರ್ಡ ಎನರ್ಜಿ ಉಂಡು, ಇರ್ಡ ಎಕ್ಸ್ಪ್ರೆಷನ್ ಉಂಡು. ಎಂಟೈರ್ ಸ್ಟೇಜಿಗೆ ಇರೊಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಅಪ್ಪೇರು. ನೇನು ಇರು ಸ್ಟ್ರಾಂಗ್ ಪಾಯಿಂಟ್ ದೆತ್ತೊಂಡು ಇರ್ನ ಕೊರಿಯೋಗ್ರಾಫರ್ಡ ನೆಕ್ಸ್ಟ್ ಬೆಟರ್ ಕೊರಿಯೋಗ್ರಫಿ ಮಲ್ಪೋಡು ನಾನು. ಓಕೆನಾ? ಫಸ್ಟ್ ಆಡಿಷನ್ಸ್ ಇಸ್ ಫೈನ್. ನೆಕ್ಸ್ಟ್ ನನ್ನ ಟಫ್ ಆನಾಗ ಎಂಕ್ಲಿಗೆ ಒಂಜಿ ಫಸ್ಟ್ ಇರೊಂಜಿ ಆ ಇಂಪ್ರೆಷನ್ ಕೊರಿಯರ್ಡ ಎಂಕ್ಲಿಗೆ ಆಲ್ರೆಡಿ ಒಂಜಿ ಮೈಂಡ್ ಕುಲ್ದುಪ್ಪುಂಡು. ಓಕೆ. ಆಲ್ ದ ಬೆಸ್ಟ್ ರೇಖಾ. ನೆಕ್ಸ್ಟ್ ರೌಂಡ್ಗೆ ಪೋಪರ ಅಂದ ಎಂಕ್ಲಿತ್ತ ಡಿಸೈಡ್ ಮಲ್ಪ. ಇರ್ ಇತ್ತೆ ಕೊರಿಯೋಗ್ರಫರ್ ಆರೆ ಕಂಟಿನ್ಯೂ ಮಲ್ಪೇರ ಇರೆ ಕಲ್ಪಾರ? ಇದು ಆ್ಯಕ್ಚುಲಿ ಡಾನ್ಸ್ ಸರ್ ನೆಕ್ ಕೊರಿಯೋಗ್ರಫಿ ಮಂತಿನತ್ತು. ಬೇತೆ ಎನ್ನ ಆ್ಯನ್ಯುವಲ್ ಡೇಗೆ ಇತ್ತಂಡ ರೆಡಿ ಐಕ್ ಮಂತಿದಿತ್ತಿನ. ಎಸ್ ಎಸ್. ಓಕೆ ಓಕೆ. ಫಸ್ಟ್ ಆಯ್ತಾ ಕಾತ್ ತೂಕನ ಏರಂಡಲ್ ಬೇತ ಬೆಸ್ಟ್ ಇಕ್ವೇರ ಅಂದೆ ತೂಕ ಆಯ್ತು ದುಂಬು ಇಮೇರೆಗ್ಲೆತ್ತು ಕೊರ್ಕನ. ಎಸ್ ರೇಖಾ ಇರೊಂಜಿ ಪ್ರಾಮಿಸ್ ಮಲ್ಪಡು. ನೆಕ್ಸ್ಟ್ ಇರ್ನ ಏತ್ ಬೆಸ್ಟ್ ಹಾಕೊಂಡು ಆತ್ಕೊರೋಡು. ಸೊ ಫಸ್ಟ್ ರೌಂಡ್ಗೆ ಡೆಫಿನೆಟ್ಲಿ ಇರೇನು ಎಂಕಲ್ ಸೆಲೆಕ್ಟ್ ಮಾಡಿ. ಎಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಯು ಆರ್ ಸೆಲೆಕ್ಟೆಡ್. ಭಲೆ. Mommy dance, dance mommy, dance mommy dance, dance mommy, mommy mommy keli dance mommy, cooking fighting side keli dance mommy, dance mommy dance, dance mommy dance, dance mommy dance. So next contestant, chess number 109, ಉಮಾ ಬಸವರಾಜ್. ಉಮಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದದ್ದು ನೀವು? ಬಾಗಲಕೋಟೆಯಿಂದ ಬಂದಿದ್ದು ಸರ್. ಬಾಗಲಕೋಟೆಯಿಂದ ಡಾನ್ಸ್ ಮಮ್ಮಿ ಡಾನ್ಸ್ ಆಡಿಷನ್ಗೆ ಮಂಗಳೂರಿಗೆ ಬಂದಿದ್ದೀರಾ? ಸೂಪರ್. ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ ಸರ್ ನನಗೆ. ನೈಸ್. ಎಷ್ಟು ವರ್ಷದಿಂದ ಪರ್ಫಾರ್ಮ್ ಮಾಡ್ತಿದ್ದೀರಾ, ಡಾನ್ಸ್ ಮಾಡ್ತಿದ್ದೀರಾ? ಇಲ್ಲ ಸರ್, ಫಸ್ಟ್ ಟೈಮ್ ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡ್ತಿರೋದಾ? ಫಸ್ಟ್ ಟೈಮ್ ಡಾನ್ಸ್ ಆಡೋಕ್ಕೆ ಬಾಗಲಕೋಟೆಯಿಂದ ಮಂಗಳೂರು ಬಂದಿದ್ದೀರಾ? ಹಾಂ ಸರ್, ನಂಗೆ ಯಾರು ಕಲಿಸಿಲ್ಲ ಸರ್, ಭಯ ಆಗ್ತಿದೆ ಒಂದು ಫಸ್ಟ್ ಟೈಮ್ ಮಾಡಬೇಕಾದ್ರೆ. ಹೌದಾ? ಈಗ ಪರ್ಫಾರ್ಮ್ ಮಾಡ್ತೀರಲ್ಲ ಆಡಿಷನ್ಗೆ? ಮಾಡ್ತೀನಿ ಸರ್. ಯಾರು ಕಲಿಸಿದ್ರು? ಅವ್ರು ನನ್ನ ಕ್ಲಾಸಿಗೆ ಒಂದು ಸ್ವಲ್ಪ ಕಲಿಬೇಕು ಅಂತ ಹೋದೆ ಸರ್. ನೀಲ್ಲ ಕಲಿಸ್ಲಿಕ್ಕಾಗಲ್ಲ ನನಗೆ, ನಿನಗೂ ಸಪ್ರೇಟಾಗಿ ಕಲಿಸ್ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಸರ್. ಸೊ ಬೇಜಾರಾಗಿ ಮತ್ತೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಕಲ್ತ್ಕೊಂಡೆ. ಹೌದಾ? ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಿ? ಒಂದು ವಾರ ಅಷ್ಟೇ ಸರ್.
ಒಂದು ವಾರ. ಒಂದು ವಾರನಾ ಅಷ್ಟೇ? ನನ್ನ ಹಸ್ಬೆಂಡಿಗೆ ಹುಷಾರಿರಲಿಲ್ಲ ಸರ್, ಅವ್ರು ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಇವರು ಹೌದಾ? ಡ್ಯಾನ್ಸ್ ಅವ್ರು ಬಂದಿದ್ದಾರಾ ಇವತ್ತು? ಅಲ್ಲ, ಅವ್ರು ಬಂದಿದ್ದಾರಾ? ಇಲ್ಲ ಸರ್, ಅವ್ರಿಗೆ ಹುಷಾರಿಲ್ಲ ಸರ್. ಅಲ್ಲಿದ್ದಾರಾ? ಸರಿ, ಓಕೆ. ಫಸ್ಟ್ ಪರ್ಫಾರ್ಮ್ ಮಾಡೋಣ, ಮತ್ತೆ ಮಾತಾಡೋಣ, ಓಕೆನಾ? ಹಾಂ ಸರ್. ಸರಿ, ಬನ್ನಿ. ನಾ ಗೋಲಿ ಸೋಡಾ ಬಾಟಲಿ ನಾ ಬಂದೆ ಪುಲ್ಲ ಕಾಟಲಿ ರಿಂಗ ರಿಂಗ ರೋಸುಲಂಗ ಹುಟ್ಟು ಬರುವಾಗ ಅಡ್ಡ ಸರಕು ಜಾರಿ ಬಿತ್ತು ಹಿಂಡ ಸುರಿವಾಗ ರಾರಾ ರಾರಾ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಮೋರೆ, ಪ್ರಾಕ್ಟೀಸು 1 ವೀಕಿಂದ ಮಾಡ್ತಿದ್ದೀರಾ ಅಲ್ವಾ? ಬಾಗಲಕೋಟೆಯಿಂದ ಮಂಗಳೂರು ಬಂದಿದ್ದೀರಾ, ಕರೆಕ್ಟ್ ಅಲ್ವಾ? ನಿಮಗೆ ಹೆಂಗಾಯಿತು ಪರ್ಫಾರ್ಮ್ ಮಾಡಿ? ಯಾಕೆಂದರೆ ನೀವು ಫಸ್ಟ್ ಪರ್ಫಾರ್ಮ್ ಮಾಡ್ತಿರೋದು, ಹೌದಲ್ವಾ? ನಿಮಗೆ ಹೇಗೆ ಆಯಿತು? ತುಂಬ ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ ಸರ್, ಮಾಡಲೇಬೇಕು ಅಂತ ಭಾಳ. ಸೀಸನಲ್ಲಿ ಸ್ವೀಟಿ ಅವ್ರು ಇದ್ರಲ್ಲ, ಅವ್ರ ಜೊತೆ ಬಂದಿದ್ದೆ ಸರ್. ಅವ್ರು ನೋಡಿಕೊಂಡು ಈ ಥರ ಎಲ್ಲ ಇದೆಯಲ್ಲ ಅಂತ ಮಾಡಲೇಬೇಕು ನಾನು ನೆಕ್ಸ್ಟ್ ಸೀಸನ್ ಬರುವಾಗ ಅಂತೇಳಿ. ಅದನ್ನು ಈ ಸೀಸನ್ ಬರಬೇಕಾದ್ರೆ ತುಂಬ ಮಾಸ್ಟರ್ ಹತ್ರ ಫೋನ್ ಮಾಡಿ ಕೇಳ್ತಿದ್ದೆ ಸರ್. ಚರಣ್ ಸರ್ ಅಂತಿದ್ದಾರೆ, ಅವ್ರ ಹತ್ರ ಇಲ್ಲಿ ಮಂಗಳೂರಲ್ಲಿ. ಹಾಂ ಸರ್, ಅಂದರೆ ನನಗೆ ಪರಿಚಯ ಆದಿದ್ರು ಸರ್ ಅವರು. 1 ಮಂತ್ ಮುಂಚೆನೇ ಕಲ್ತಿದ್ದೆ, ಆಮೇಲೆ ಕಲಿತೇ ಇಲ್ಲ ಸರ್. ಮತ್ತು ಈಗ ಒಂದೆರಡು ವರ್ಷ ಆಯ್ತು ರೀ ನಮ್ಮ ಬಾಗಲಕೋಟೆಗೆ ಹೋಗಿ. ಮತ್ತು ಈ ಸೀಸನ್ಗೆ ಮೆಸೇಜ್ ಬಂದಾಗ ತುಂಬ ಖುಷಿ ಆಯ್ತು ಸರ್, ಇದು ಮಾಡಲೇಬೇಕು ಅಂತೇಳಿ. ಮತ್ತು ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಮಾಡಲೇಬೇಕು ಅಂದ್ರೆ ಮಾಡಲೇಬೇಕು. ಇದು ಹಠ ಅಂತೂ ತುಂಬ ಇತ್ತು ಸರ್ ನನಗೆ, ಮನೆ ಪರಿಸ್ಥಿತಿ. ಸೊ ಉಮಾ ಅವರೇ, ನಾನು ಯಾಕೆ ಕೇಳಿದಂದರೆ, ಮಾಡಲೇಬೇಕು ಅಂತ ಮಾಡಿದ್ರಿ, ಹಠ ಇತ್ತು, ಆ ಹಠ ಸ್ವಲ್ಪ ಕಮ್ಮಿ ಆಯಿತು. ನನ್ನ ಅಭಿಪ್ರಾಯ ಏನಂದರೆ, ಇದೆ ನಿಮಗೆ ಆ ಬೀಟ್ ಸೆನ್ಸ್ ಇದೆ, ಡಾನ್ಸಿಂಗ್ ಅಂದರೆ ಬಾಡಿಯಲ್ಲಿ ಇದೆ, ಆ ವೈಬ್ ಇದೆ, ವೈಬ್ರೇಷನ್ ಇದೆ, ಮಾಡಬಹುದು, ಇಲ್ಲಂತ ಹೇಳಲ್ಲ. 120% ಆಗುತ್ತೆ, ಓಕೆ. ಬಟ್ ಈಗ ನೀವು ಸಿಲೆಕ್ಟ್ ಅಂತ ಹೇಳೋಕ್ಕೆ ಆಗಲ್ಲ. ಐ ವುಡ್ ಸೇ ಕಿ ವೇಟಿಂಗ್ ಝೋನಲ್ಲಿ ನಿಮ್ಗೆ ಇಡ್ತೀವಿ. ಲಾಸ್ಟಿಗೆ ಆಫ್ಟರ್ ಸೀಯಿಂಗ್ ಎವ್ರಿ ಒನ್ಸ್ ಆಡಿಷನ್ ಐ ಕ್ಯಾನ್ ಟೇಕ್ ಅ ಕಾಲ್. ಸರ್ ಹಲೋ, ನಮಸ್ತೆ ಉಮಾ ಅವರೇ. ನಮಸ್ತೆ ಸರ್. ಇಷ್ಟು ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ, ಯಾಕೆ ತುಂಬ ಸ್ಯಾಡ್ ಆಗಿದ್ದೀರಾ? ನಗ್ರಿ ನೋಡುವ, ಇನ್ನೂ ಜೋರಾಗಿ. ನಾನು ಜಾಸ್ತಿ ನಗ್ತಾನೆ ಇರ್ತೀನಿ ಸರ್, ಒಂದು ಸ್ವಲ್ಪ ಫೀಲಿಂಗ್ ಬಂದರೆ ನಂಗೆ ಮಾತಾಡೋಕ್ಕೆ ಆಗಲ್ಲ ಸರ್. ಇಷ್ಟು ಮಾತಾಡ್ತಿದ್ದೀರಾ, ಎಲ್ಲಿ ಫೀಲಿಂಗು? ಸೂಪರ್ ಫೀಲಿಂಗ್ ಇದೆ, ನಗ್ತಾ ನಗ್ತಾ ಮಾತಾಡಬೇಕು. ಹಾಂ ಸರ್, ಅರ್ಥ ಆಯ್ತಲ್ಲ? ಹಾಂ ಓಕೆ ಸರ್. ಹಾಂ, ಫುಲ್ ಎನರ್ಜಿ ಇರಬೇಕು. ನನಗಂತೂ ತುಂಬಾ ಇಷ್ಟ ಆಯಿತು ಡ್ಯಾನ್ಸು. ಯಾಕೆಂದರೆ ಆ್ಯಸ್ ಒಂದು ಪರ್ಫಾರ್ಮರನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ, ಇವರನ್ನು ಟ್ರೈನ್ ಮಾಡಿದರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋರು ಇವರು, ಅಥವಾ ಒಂದು ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗುತ್ತೆ ನಾನ್ ಡ್ಯಾನ್ಸರ್ಸ್ ಮತ್ತು ಒಂದು ಡ್ಯಾನ್ಸರ್ಸ್. ಆ ಡ್ಯಾನ್ಸ್ ಮಾಡುವಂಥ ನಿಮಗೆ ಆ ಏನಿದೆ ಎನರ್ಜಿ ಇದೆ, ಮತ್ತು ನಿಮಗೆ ಒಂದು ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆ. ನೀವೇ ಹೇಳಿದ್ರಿ, ನನಗೆ ಹಠ ಉಂಟು, ನಾನು ಏನು ಬೇಕಾದರೆ ಮಾಡುವೆ ಡ್ಯಾನ್ಸಿಗೋಸ್ಕರ. ಗಂಡನನ್ನು ಪಾಪ ಹುಷಾರಿಲ್ಲದ ಗಂಡನನ್ನು ಸಹ ನೀವು ಸ್ವಲ್ಪ ಡ್ಯಾನ್ಸ್ಗೋಸ್ಕರ ಸ್ವಲ್ಪ ಇರ್ರಿ, ಸ್ವಲ್ಪ ನಾನು ಮಂಗಳೂರಿಗೆ ಹೋಗಿ ಡ್ಯಾನ್ಸ್ ಮಾಡಿ ಬರ್ತೇನೆ ಅಂತ ಹೇಳಿ ಅವರನ್ನು ಸಮಜಾಯಿಸಿ ಕೂಡ ಬಂದಿದ್ದೀರಿ. ಸೊ ಒಂದು ವೇಳೆ ನಾವು ಒಂದು ವೇಳೆ ನಾವು ಮಾಡಿದರೆ ನಿಮ್ಮನ್ನು, ನಾವು ಸರ್ ಹೇಳಿದಾಗೆ ನಾವು ಆ್ಯಸ್ ಎಲ್ಲ ಕಂಟೆಸ್ಟೆಂಟಿದ್ದು ಪರ್ಫಾರ್ಮೆನ್ಸನ್ನು ನೋಡಿ ಮತ್ತೆ ನಾವು ಹೇಳ್ತೇವೆ ಅಂತ ಹೇಳಿದ್ರಿ. ಒಂದು ವೇಳೆ ನೀವು ಸಿಲೆಕ್ಟ್ ಆದರೆ ನೀವು ಎಷ್ಟು ಸೀರಿಯಸ್ ಆಗಿದೆ ಅನ್ನೋ ತಗೊಳ್ತೀರಿ, ಮತ್ತು ಏನು ಮುಂದೆ? ಸರ್, ಈ ವೇದಿಕೆ ಬಿಟ್ಟು ಮುಂದೆ ನನಗೆ ಯಾವುದಾದ್ರೂ ಇನ್ನು ಮುಂದೆ ಏನಾದರೂ ಇರಬೇಕಾದ್ರೆ ಈ ವೇದಿಕೆಯೇ ಬೇಕು ಅಂತ ನನಗೆ ಅನಿಸುತ್ತೆ ಸರ್. ತುಂಬಾ ನನಗೆ ಈ ವೇದಿಕೆ ಬಹಳ ಮುಖ್ಯ ಆಗಿದೆ ಸರ್. ಅದಕ್ಕೋಸ್ಕರ ನಾನು ಕೊರಿಯೋಗ್ರಾಫರಿಗೆ ಏನು ಮಾಡ್ತೀರಾ? ಒಂದು ವೇಳೆ ನೀವು ನೆಕ್ಸ್ಟ್ ರೌಂಡಿಗೆ ಸಿಲೆಕ್ಟ್ ಆದರೆ ಕೊರಿಯೋಗ್ರಾಫರ್ಸನ್ನು ಹೈರ್ ಮಾಡ್ತೀರಾ? ಯಾಕೆಂದರೆ ನಿಮಗೆ ಡೆಫಿನೆಟ್ಲಿ ಕೊರಿಯೋಗ್ರಾಫರ್ ಬೇಕು. ಚರಣ್ ಸರ್ ಇದ್ದಾರೆ ಸರ್. ಮಂಗಳೂರ ಅಲ್ಲ? ಮಂಗಳೂರು ಸರ್. ಇಲ್ಲಿ
ಹೌದು. ನೀವು ಹೇಗೆ ಪ್ರಾಕ್ಟೀಸಿಗೆ ಬರ್ತೀರಾ? ಡೈಲಿ ರೆಗ್ಯುಲರ್ ಹೇಗೆ ಬರ್ತೀರಾ? ಬರ್ತೀನಿ ಸರ್. ಅವರು ಹೇಗೆ ಮಾತಾಡ್ತಾರೆ, ಅವ್ರು ಇಲ್ಲೇ ಇರು ಅಂದರೆ ಇಲ್ಲೇ ಇರ್ತೀನಿ ಸರ್. Yeah, ಅತ್ತೆ okay. ಮಾವ ಇದ್ದಾರೆ, ಸ್ವಲ್ಪ ಫ್ರೀ ಇತ್ತಂದರೆ ಹೋಗಿ ನೋಡ್ಕೊಂಡು ಬರ್ತೀನಿ ಸರ್ ಗಂಡನ್ನ. ಓಕೆ ಓಕೆ, ಥ್ಯಾಂಕ್ ಯು. ನಾವು ನಿಮ್ಮದು ರಿಸಲ್ಟನ್ನು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೇವೆ. ಡೆಫಿನೆಟ್ಲಿ ನಿಮ್ಮ ಇಷ್ಟು ಹಠಕ್ಕೆ ಡೆಫಿನೆಟ್ಲಿ ಏನಾದರೂ ಬೆಸ್ಟ್ ರಿಸಲ್ಟ್ ಬರಲಿ ಅಂತ ನಾವು ಆಶಿಸ್ತೇವೆ, ಯಾಕೆಂದರೆ ಅಷ್ಟು ದೂರದಿಂದ ಬಂದಿದ್ದೀರಾ. ಸೊ ವೆಯ್ಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Dance, mommy, dance. Dance, mommy, dance. Dance, mommy, dance. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಶ್ವೇತಾ ಕರ್ಕೇರಾ, ಚೆಸ್ ನಂಬರ್ 140. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ ಸರ್. ಹೇಳಿ, ಎಲ್ಲಿಂದ ಬಂದಿದ್ದೀರಾ? ಈ ಕಾಂಪಿಟೇಷನ್ ನಿಮಗೆ ಎಷ್ಟು ಇಂಪಾರ್ಟೆಂಟ್? ಬಿ ಸಿ ರೋಡಿಂದ ಬಂದಿರೋದು. ಬಿಸ್ ರೋಡ್. ಹೌದು. ಓಕೆ. ನಾನು ಆ್ಯಕ್ಚುಲಿ ಸಿಂಗಲ್ ಪೇರೆಂಟ್. Okay. ಮಗುವಿಗೆ 6 ವರ್ಷ ಆಗ್ತಾ ಬಂತು. ಕ್ವೆಶನ್ಸ್ ಎಲ್ಲ ತುಂಬ ಕೇಳ್ತಾನೆ. ಸೊ ನನ್ನದೇ ಒಂದು ಐಡೆಂಟಿಟಿ ಬೇಕು ಅಂದರೆ ಬೇರೆ ಏನು ಆಪ್ಷನ್ ಸಿಗಲಿಲ್ಲ ನನಗೆ. ಇದೊಂದು ನನಗೆ ಅಂತ ಮಾಡಿಸ್ದಾಗಿತ್ತು. ಸೊ ಇದು ಮಿಸ್ ಮಾಡೋದು ಬೇಡ ಅಂಥೇಳಿ ವಿನೋದ್ ಸರ್ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ಕೊರಿಯೋಗ್ರಫಿ ಮಾಡಿಕೊಡಿ ಅಂತ. ಸೊ 2 ದಿನದಲ್ಲಿ ಮಾಡಿಕೊಟ್ರು. 3 ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ದಿವಸದ ಪ್ರಾಕ್ಟೀಸ್ ಶ್ವೇತಾ ಅವರೇ? 3 ದಿನ, ಬುಧವಾರ, ಗುರುವಾರ, ಶುಕ್ರವಾರ. ಓಕೆ. ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡುವ, ಆ ನಂತರ ನಾವು ಮಾತಾಡುವ. ಎಸ್, ಕ್ಯೂ ಸೌಂಡ್. ಕರಗಿದ ಬಾನಿನಲ್ಲಿ ಮೂಡಿವಾನಿ ಚಂದಿರ ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ. ಕರಗಿದ ಬಾನಿನಲ್ಲಿ ಮೂಡಿವಾನಿ ಚಂದಿರ ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ. ಬಾಡಿದ ಈ ಮನ ಬಯಸೋ ಹುಡುಗನು ನೀನ, ಅರಳುವ ಈ ಮನ ಮೊಗ್ಗಾದೆನ. ಕಾಡು ಮಳೆಯನು ಮಳೆಯ ನೆನಪನು, ನೆನಪ ಹಸಿವನು ಮರೆಸುವ. ಸಿಗುವ ಒಲವನು ಒಲವ ಕನಸನು, ಕನಸ ಉಡುಪನು ತೊಡಿಸುವ. ಕರಗಿದ ಬಾನಿನಲ್ಲಿ ಮೂಡಿವಾನಿ ಚಂದಿರ ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ. ಹಾಯ್ ಹಾಯ್ ಶ್ವೇತಾ ಅವರೇ. ಹಲೋ ಸರ್. ನೀವು ಸುಳ್ಳು ಹೇಳಿದ ನಮ್ಮ ಹತ್ರ, ಅಲ್ಲ ಸತ್ಯ ಹೇಳಿದ? 3 days ಪ್ರಾಕ್ಟೀಸ್ ಅಂತೇಳಿ. ಹೌದು ಸರ್. 3 days ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡಿದ? 1.5 1.5 ಗಂಟೆ. ಹೌದು. 2 daysಲ್ಲಿ ಓಕೆ, ರಿಲ್ಯಾಕ್ಸ್ ಆಗಿ. 2 daysಲ್ಲಿ ಎಷ್ಟು ಅವರ್ಸ್? ಪರ್ 4 hours, 3 hours. ಓಕೆ. ಎಲ್ಲ ಫಾರ್ಮ್ಸನ್ನು ಒಂದು ಡಾನ್ಸಲ್ಲಿ ನೀವು ತೋರಿಸಿದ್ದು, ಅದು ತುಂಬಾ ಇಷ್ಟ ಆಯಿತು ನನಗೆ.
ಸ್ಟಾರ್ಟಿಂಗ್ ಸೆಮಿ ಕ್ಲಾಸಿಕಲ್, ಲಿಟಲ್ ಕಂಟೆಂಪ್ರರಿ, ಆನಂತರ ಕ್ಲಾಸಿಕಲ್ ಭರತನಾಟ್ಯ ಮಾಡಿದ್ರಿ, ಆನಂತರ ಕಥಕ್ ಮಾಡಿದ್ರಿ, ಇನ್ನು ವ್ಯಾಕಿಂಗ್ ಮಾಡಿದ್ರಿ, ಎಲ್ಲ ಆಲ್ಮೋಸ್ಟ್ ತುಂಬ ವೆರೈಟಿಯನ್ನು ತೋರಿಸಲಿಕ್ಕೆ ಟ್ರೈ ಮಾಡಿದ್ರಿ. ಡ್ರೆಸ್ಸನ್ನು ಕೂಡ ಅಷ್ಟೇ, ಕಾಸ್ಟ್ಯೂಮಲ್ಲಿ ತುಂಬಾ ಒಂದು ಪ್ರೊಫೆಷ್ನಲ್ ಡಾನ್ಸರ್ಸ್ ಆಗಿ ಕಂಪ್ಲೀಟ್ ಪ್ರಿಪೇರ್ ಆಗಿ ಬಂದಿದ್ರಿ. ಅದು ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಓಕೆ, ಕೊರಿಯೋಗ್ರಫಿಯಲ್ಲಿ ಇನ್ನು ಒಂದು ನೆಕ್ಸ್ಟ್ ರೌಂಡಿಗೆ ಇನ್ನು ಸಿಲೆಕ್ಟ್ ಆದರೆ ನಿಮ್ಮ ಸ್ಟ್ರೆಂತು ಕೊರಿಯೋಗ್ರಾಫರ್ಸ್ ಡೆಫಿನೆಟ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಯಾಕಂದರೆ ಲಿರಿಕ್ಸಿಗೆ ತಕ್ಕಂತೆ ಅವರು ನಿಮಗೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಇದು ಡೆಫಿನೆಟ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡುವಾಗ ಗೊತ್ತಾಗುತ್ತೆ ನೀವು ಕೊರಿಯೋಗ್ರಾಫರಲ್ಲಿ ಟ್ರೈನ್ ಆಗಿ ಬಂದಿದ್ದೀರಾ ಅಂತ. ಸೊ ನೆಕ್ಸ್ಟ್ ಲೆವೆಲಿಗೆ ಒಂದು ವೇಳೆ ಸಿಲೆಕ್ಟ್ ಆದರೆ ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಓಕೆವಾ? ಥ್ಯಾಂಕ್ ಯು. ಸಿಲೆಕ್ಷನ್ಸ್ ಬಗ್ಗೆ ಇಬ್ಬರದು ನಮ್ಮದು ಡಿಸ್ಕಸ್ ಆದಮೇಲೆ ಹೇಳ್ತೇವೆ. ಥ್ಯಾಂಕ್ ಯು ಶ್ವೇತಾ. ಶ್ವೇತಾ, ಹಾಂ ಸರ್. ಫಸ್ಟ್ ಆಫ್ ಆಲ್ ತುಳು ಬರ್ಪಡ ಶೋರ್ ಆತ ತುಳುವೆ. ಓಕೆ, ಪನೋಡಂಡ ಇರ್ನ ಡಾನ್ಸ್ ಬಗ್ಗೆ ಸರ್ ಪಂಡಿಲಕ ಪೂರ ಫಾರ್ಮ್ಸ್ ತೂಪಾಯರು ಐತೆ ಇಂಕ್ ಇರ್ನ ಓ ಸ್ಟ್ರೆಂತ್ ಅಂದ್ ಇಂಕ್ ಗೊತ್ತಿಜ್ಜಿ ಪೂರ ಮಂತಾರೆ. ಕಥಕ್ಲಕ ಒಂತೆ ಬೇಸ್ ಮಂತಾರೆ, ಭರತನಾಟ್ಯಂ ಮಂತಾರೆ, ವ್ಯಾಕಿಂಗ್ ಮಂತಾರೆ, ಕಂಟೆಂಪ್ ಮಂತಾರೆ, ಒಂತೆ ಪೂರ ಮಂತಾರೆ. ಓಕೆ, ಸೊ ಆಬ್ವಿಯಸ್ಲಿ ವೆಲ್ ಡನ್. ಲೈಕ್ ಫಸ್ಟ್ ಆಫ್ ಆಲ್ ವೆಲ್ ಡನ್. ಕ್ಲೀನ್ ಇತ್ತಂಡು ಎನರ್ಜಿ ಒಂತೆ ನನ್ಲ ಕೊರೋಲಿ ಆ ಪೊಟೆನ್ಷಿಯಲ್ ಉಂಡು. ಆ್ಯಂಡ್ nice, the whole act was done very cute and beautiful. Thank I you would sir. say. And here next round popara ijja and ಹೆಂಗ್ ಗೊತ್ತಿಜ್ಜಿ ಒಂದು ನಿಮಿಷ. ಡೆಫಿನೆಟ್ಲಿ ಎನ್ನ ಸೈಡ್ ಇರ್ದು. ಎಸ್, definitely you are selected. 120%. Good job, I would say. Nerdila edde performance barodu next time because we are happy, like you know, like from the start till the beginning we are smiling and it was very smooth. Thank Come. you sir. ಕರಗಿದ ಬಾನಿನಲ್ಲಿ ಮೂಡಿವಾನಿ ಚಂದಿರ ನಸುಕಿನ ಕನಸಿನಲ್ಲಿ ನಿನ್ನ ನೆನಪೇ ಸುಂದರ ಬಾಡಿದ ಈ ಮನ ಬಯಸು ಹುಡುಗನು ನೀನ ಅರಳುವ Dance, mommy, dance. Dance, mommy, dance. Dance, mommy, dance. Chess number 106, Shweta Kamath. ಹಲೋ ಶ್ವೇತಾ ಮ್ಯಾಮ್, ಹೌ ಆರ್ ಯು? I'm fine, sir. Thank you. ಓಕೆ, ಸೊ ಈ ಪರ್ಫಾರ್ಮೆನ್ಸ್ಗೆ ಎಷ್ಟು ದಿವಸದ ಪ್ರಾಕ್ಟೀಸ್? Around 2 to 3 weeks. 3 ವೀಕಾ? ವಾವ್. ಸೊ ಅಷ್ಟೇ ಧಮಾಕದಾರ್ ಆಗಿರಬೇಕು ಪರ್ಫಾರ್ಮೆನ್ಸ್ ಅಲ್ವಾ? ಓಕೆ, ಆಲ್ ದ ಬೆಸ್ಟ್ ಶ್ವೇತಾ ಅವರೇ. Thank you, sir. ಕಂಟೆಸ್ಟೆಂಟ್ ರೆಡಿ? ಎಸ್. And cue track. कोई जो मिला तो मुझे ऐसा लगता था जैसे मेरी सारी दुनिया में गीतों की रुत और रंगों की बरखा है, खुशबू की आंधी है, महकी हुई सी अब सारी फिजाएं हैं, बहकी हुई सी अब सारी हवाएं हैं, खोई हुई सी अब सारी दिशाएं हैं, बदली हुई सी अब सारी अदाएं हैं, जागी उमंगे है, धड़क रहा है दिल, सांसों में तूफान है, होठों पे नगमे है, आंखों में सपने हैं, सपनों में बीते हुए सारे वो लम्हे हैं, जब कोई आया था नजरों पे छाया था, दिल में समाया था, कैसे मैं बताऊं तुम्हें कैसा उसे पाया था, प्यार से चेहरे पे बिखरी जो जुल्फे, तो ऐसा लगता था जैसे कोहर के पीछे एक ओस में धुला हुआ फूल खिला है, जैसे बादल में एक चांद छुपा है और झांक रहा है, जैसे रात के पर्दे में एक सवेरा है, रोशन रोशन आंखों में सपनों का सागर, जिसने प्रेम सितारों की चादर जैसे झलक रही है, लहरों लहरों बात करे तो जैसे मोती बरसे, जैसे कहीं चांदी की पायल गूंजे, जैसे कहीं शीशे के जाम गिरे और छन से टूटे, जैसे कोई छिप के सितार बजाए, जैसे कोई चांदनी रात में गाए, जैसे कोई हौले से पास बुलाए, कैसी मीठी बातें थी वो, कैसी मुलाकातें थी वो, जब मैंने जाना था नजरों से कैसे पिघलते हैं दिल और आरज़ू पाती है कैसे मंजिल और कैसे उतरता है चांद जमीन पर, कैसे कभी लगता है स्वर्ग अगर है तो बस मैं यहीं पर, उसने बताया मुझे और समझाया मुझे, हम जो मिले हैं हमें ऐसे ही मिलना था, गुल जो खिले हैं उन्हें
ऐसे ही खिलना था जन्मों के बंधन, जन्मों के रिश्ते हैं, जब भी हम जन्मे तो हम यूं ही मिलते हैं, कानों में मेरे जैसे शहद से घुलने लगे ख्वाबों के दर जैसे. ಶ್ವೇತಾ ಕಾಮತ್. ಥ್ಯಾಂಕ್ ಯು ಸರ್. ಹಲೋ. ಹಲೋ. ಓಕೆ 3 ವೀಕ್ಸ್ ಇರ್ದು ಪ್ರಾಕ್ಟೀಸ್ ಮನ್ಪರ್ ಕರೆಕ್ಟ್ ಅದೇ? ಹೌದು. ಕನ್ನಡನಾ? ಹಾಂ ಕನ್ನಡ. ಸರಿ ಓಕೆ. ಡ್ಯಾನ್ಸಿಂಗ್ ನನಗೆ ಓಕೆ ಫೀಲ್ ಆಯಿತು, ಬಟ್ ಯುವರ್ ಸ್ಮೈಲ್ ಆ್ಯಂಡ್ ಯು ಆರ್ ಸಿಂಗಿಂಗ್ ದ ಸಾಂಗ್ ಥ್ರೂ ಔಟ್, ದ್ಯಾಟ್ ಐ ಲೈಕ್. ಓಕೆ, ಬಟ್ ಫಾರ್ ಮೀ ಡ್ಯಾನ್ಸಿಂಗ್ ನಿಮ್ಮದು ಅಪ್ ಟು ಮಾರ್ಕ್ ಇಲ್ಲ, ಲೈಕ್ ಅಪ್ ಟು ದ ಮಾರ್ಕ್ ಇಲ್ಲ. ಓಕೆ. ಇಟ್ಸ್ ವೆರಿ ಡ್ಯಾನ್ಸ್ ಆಡ್ತೀರಾ, ಯು ವಾಂಟ್ ಟು ಡ್ಯಾನ್ಸ್, ದ್ಯಾಟ್ ಕ್ರೇವ್, ದ್ಯಾಟ್ ಏನು ಹೇಳ್ತಾರೆ, ಹಠ ಇದೆ ನಿಮ್ಮಲ್ಲಿ. ಓಕೆ, ಬಟ್ ಡ್ಯಾನ್ಸ್ ಮಾಡುವಾಗ ನೀವು ಖಾಲಿ ಒಳಗೆ ಮಾಡ್ತೀರಾ ಡ್ಯಾನ್ಸ್. You don't open up and dance. Okay, so I would say ki more of practice and rehearsals you need, I felt. Okay, and yeah, the promoter ಹಲೋ. ಹಾಯ್ ಶ್ವೇತಾ ಅವರೇ. ಹಾಯ್ ಸರ್. ಸೊ 3 ವೀಕ್ ಇದ್ದು ಪ್ರಾಕ್ಟೀಸ್. ಸಾಂಗ್ ಸೆಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ತುಂಬಾ ಫಾಸ್ಟ್, ಒಂದು ಆ್ಯಸ್ ಅ ಪರ್ಫಾರ್ಮರಿಗೆ ಹೇಳಿದಂಥ ಸಾಂಗ್. ಆದರೆ ಇನ್ ಬಿಟ್ವೀನ್ ನೀವು ಲಿರಿಕ್ಸ್ ಬಿಟ್ಟು ಹೋದ್ರಿ ಅಲ್ವಾ? ರೋಷನ್ ರೋಷನ್ ಅಂತ ಹೇಳುವಾಗ ನೀವು ಅದನ್ನು ಮೊದಲು ಮಾಡಿದ್ರಿ. ಚಂದ್ ಸೆ ಟೂಟ ಅಂತ ಹೇಳುವಾಗ ಅದನ್ನು ಸ್ವಲ್ಪ ಫಸ್ಟ್ ಮಾಡಿದ್ರಿ. ಯಾಕೆಂದರೆ ಇಂಥ ಒಂದು ಲಿರಿಕ್ಸಿಗೆ ಮಾಡುವಂಥ ಸ್ಟೆಪ್ಪು ನೀವು ಒಂದು ಸಾಂಗ್ಸನ್ನು ಸೆಲೆಕ್ಟ್ ಮಾಡಿದರೆ, ನಾವು ತುಂಬ ಫೇಮಸ್ ಸಾಂಗ್ ಇರೋ ಕಾರಣ ನಮಗೆ ಅದು ಲಿರಿಕ್ಸ್ ಅಷ್ಟು ಬಾಯ್ ಹಾಟಿದೆ. ಪ್ರತಿಯೊಂದು ಲಿರಿಕ್ಸಿಗೆ ಹೇಗೆ ಮಾಡ್ತಾರೆ ಇವರು, ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ಸ್ವಲ್ಪ ಫಾಸ್ಟಾಗಿ ಹೋದ್ರಿ ಮ್ಯೂಸಿಕ್ ಬಿಟ್ಟು. ಅದರ್ ದೆನ್ ದ್ಯಾಟ್ ತುಂಬ ಇಂಪ್ರೂವ್ ಕಾಣ್ತಾ ಇದೆ ನಿಮ್ಮ ಆ್ಯಸ್ ಅ ಡಾನ್ಸರ್ ಆಗಿ. ನಾನು ನಿಮ್ಮದು ಮೊದಲು ಸೀಸನಲ್ಲಿ ನೋಡಿದ್ದೇನೆ. ಸೊ ಆ್ಯಸ್ ಅ ಪರ್ಫಾರ್ಮರ್ ಆಗಿ ನೀವು ತುಂಬಾ ಇಂಪ್ರೂವ್ ಆಗ್ತಾ ಹೋಗ್ತಾ ಇದ್ದೀರಾ. ಅದು ಸರ್ ಸಾರಿ, ಮುಂಚೆ ಸೀಸನ್ ಬಂದಿದ್ದೀರಾ ನೀವು? ಹೌದು ಸರ್, ಇದು ಥರ್ಡ್ ಟೈಮ್ ಸರ್ ಬರುತ್ತೆ. ಥರ್ಡ್ ಟೈಮ್, ವಾವ್, ಸೂಪರ್. ಸಿ ವೆರಿ ಗುಡ್. ಅದೇ ನಾನು ಹೇಳ್ತಿರೋದು, ಸಿ ಅದು ಹಠ ಇದೆ ನಿಮ್ಮದ್ರಲ್ಲಿ, ಬಟ್ ಐ ಥಿಂಕ್ ಯು ಹ್ಯಾವ್ ನಾಟ್ ಫೌಂಡ್ ದ ರೈಟ್ ಪರ್ಸನ್ ಟು ಟೀಚ್ ಯು. ಯು ಹ್ಯಾವ್ ದ್ಯಾಟ್. ಯಾಕೆಂದರೆ ಶ್ವೇತಾ ಅವರೇ ತುಂಬಾ ಇಂಪ್ರೂವ್ ಆಗಿದೆ ನಿಮ್ಮ ಡ್ಯಾನ್ಸಲ್ಲಿ. ಲಾಸ್ಟಲ್ಲಿ ತುಂಬ ಬ್ಲ್ಯಾಂಕ್ ಆಗ್ತಾ ಇದ್ರು, ಈಗಲೂ ಸ್ವಲ್ಪ ಹೆದರಿಕೆ ಇದೆ. ಅದನ್ನು ಬಿಟ್ಟು ಬಿಡಬೇಕು ನೀವು ಡ್ಯಾನ್ಸ್ ಮಾಡುವಾಗ. ನೀವು ಸ್ಪ್ಲಿಟ್ ಪರ್ಸನಾಲಿಟಿ ಆಗಿ ಪರ್ಫಾರ್ಮೆನ್ಸ್ ಮಾಡೋದು ಟೆನ್ಷನ್ ಆಗೋದಿಲ್ಲ ಸರ್, ಜಸ್ಟ್ ನೀವು ಜಡ್ಜ್ ಮಾಡ್ತೀರಂತ ಟೆನ್ಷನ್ ಆಗುತ್ತೆ. ನಾವು ಹೋಗ್ತೀವಿ ಅದ್ರ ಮನೆಗೆ. ಹಾಗಾದರೆ ನಾವು ಜಡ್ಜ್ ಮಾಡಬಾರ್ದಾ ನಿಮ್ಮನ್ನು? ಯಾಕೆಂದರೆ ನಿಮ್ಮದು ಲಾಸ್ಟ್ ಸೀಸನಲ್ಲಿ ನಾವು ಏನು ಹೇಳಿದ್ದೇವೆ ಅದನ್ನೆಲ್ಲ ನೀವೀಗ ಈ ಸೀಸನಲ್ಲಿ ನಮಗೆ ಡೆಫಿನೆಟ್ಲಿ ಕಾಣ್ತಾ ಉಂಟು. ಆ್ಯಸ್ ಅ ಡಾನ್ಸರ್ ವಾಯ್ಸ್ ನೀವು ಇಂಪ್ರೂವ್ ಆಗ್ತಾ ಹೋಗ್ತಾ ಇದ್ದೀರಾ. ಓಕೆ ಶ್ವೇತಾ ಅವರೇ, ನಾವು ಜಸ್ಟ್ ಹೋಲ್ಡಲ್ಲಿ ಇರ್ತೇವೆ ನಿಮ್ಮನ್ನು. ರಿಸಲ್ಟ್ ನಾವು ಮತ್ತೆ ಹೇಳ್ತೇವೆ ಲಾಸ್ಟಲ್ಲಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ? ಪ್ರಿಯಾಂಕಾ 101. ಹಾಯ್ ಪ್ರಿಯಾಂಕಾ. ಹಲೋ ಸರ್. ಸೊ ಹೇಳಿ ಪ್ರಿಯಾಂಕಾ, ನೀವು ಎಲ್ಲಿಂದ ಬಂದಿದ್ದೀರಾ? ನಾನು ಮಂಗಳೂರಿಂದ ಬಂದಿದ್ದೇನೆ. ಸೊ ಡ್ಯಾನ್ಸ್ ಅಂದರೆ ಇಷ್ಟ. ಲೈಕ್ ಜೂನಿಯರ್ ಆಗಿದೆ, ಜೂನಿಯರ್ ಎಕ್ಸಾಮ್. ನಾನು ಸ್ಕೂಲ್ ಡೇಸಲ್ಲಿ ಭರತನಾಟ್ಯ ಕ್ಲಾಸಿಗೆ ಹೋಗ್ತಿದ್ದೆ. ನೆಕ್ಸ್ಟ್ ಕಾಲೇಜ್ಗೆ ಬಂದ ಮೇಲೆ ಹೋಗ್ಲಿಕ್ಕಾಗಲಿಲ್ಲ, ಬಟ್ ಸ್ಟಿಲ್ ಹಿಯರ್ ಆ್ಯಂಡ್ ದೇರ್ ಐ ಯೂಸ್ ಟು ಗಿವ್ ಪರ್ಫಾರ್ಮೆನ್ಸಸ್. ಓಕೆ, ಸೊ ಈ ಡಾನ್ಸ್ ಮಮ್ಮಿ ಡಾನ್ಸಿಗೆ ಎಷ್ಟು ದಿವಸದ ಪ್ರಾಕ್ಟೀಸ್ ಮಾಡಿದ್ದೀರಾ? 2 to 3 ಡೇಸ್ ಸರ್. ಅಂದರೆ ಒಂದು ಹಾಫ್ ಪಾರ್ಟ್ ಮೊದಲೇ ಒಂದು ಮಾಡಿದ ಪರ್ಫಾರ್ಮೆನ್ಸ್ ಇದು. ದ ಫಸ್ಟ್ ಪಾರ್ಟ್ 2 to 3 ಡೇಸಲ್ಲಿ. ಓಕೆ, ನಿಮ್ಮನ್ನು ನೋಡುವಾಗ ಒಳ್ಳೆ ಪ್ರೊಫೆಷ್ನಲ್ ಡಾನ್ಸರ್ ಆಗಿ ಕಾಣ್ತಿದ್ದೀರಾ. ಸೊ ನೋಡೋ ಹೇಗೆ ಮಾಡ್ತಾ ಇದ್ದೀರಾ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. रघुकुल रीत सदा चली आई, प्राण जाए पर वचन न जाए।
ખાલી પડે નાની નાની બગલીને નાના એવા સપનાની રેત વાળી ઢગલીને તોફાનો તરાપ મારે હાલે સાવ આપી જાય તોય જેની હિંમત અને આમ નહીં આપે એવો ખારવો ખલાસી એવો હાડનો પ્રવાસી એવો ખારવો ખલાસી એવો હાડનો પ્રવાસી ગોતી લો ગોતી લો ગોતી લો ગોતી લો ગોતી લો પોતાના જ દરિયામાં પોતાની જ ડૂબકીથી જાતનું અમૂલ મોતી લો પતિ જે મજામાં ખાલી વાવટા ધજામાં એવો હાડનો પ્રવાસી ગોતી લો એવો કોણ છે ખલાસી મને કહી દો ને એના સામને ઠેકાણા મને દઈ દો ને એવો કોણ છે ખલાસી મને કહી દો ને ગોતી લો તમે ગોતી લો ગોતી લો એવો કોણ છે ખલાસી મને કહી દો ને એના સામને ઠેકાણા મને દઈ દો ને એવો કોણ છે ખલાસી મને કહી દો ને ગોતી લો તમે ગોતી લો રંગીલા મારા ઢોલના આયો રે મારો ઢોલના આયો રે મારો ઢોલના રંગીલો મારો આયો રે મારો ઢોલના ಕ್ಲಾಸಿಕಲ್ ಡಾನ್ಸ್ ಎಷ್ಟು ವರ್ಷ ಕಲ್ತಿದ್ದೀರಾ ಅಂತ ಹೇಳ್ತಾ ಇದ್ರಿ? 10 years. 10 years. ಯಾರ ಹತ್ರ? ವಿದುಷಿ ವರ್ಷರಾವ್. ಓಕೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ತಗೊಂಡ ಫೋಸಲ್ಲಿಯೇ ನಾವು ಅಂದ್ಕೊಂಡೆವು ಶೀಸ್ ಬ್ರಿಲಿಯಂಟ್ ಡಾನ್ಸರ್ ಅಂತೇಳಿ ನಾವಿಬ್ಬರೂ ಮಾತಾಡ್ಕೊಂಡೆವು. ಆ ರಘುವರದ ಒಂದು ರಾಮದ ಎಂಟ್ರಿಯಲ್ಲೇ ನಿಮ್ಮ ಐಸ್ ಮೂಮೆಂಟ್ ಆಗಲಿ ನಿಮ್ಮ ಪೋಸ್ಚರ್ಸ್ ಆಗಲಿ ಕಂಪ್ಲೀಟ್ ಆ ಪ್ರೊಫೆಷ್ನಲಿಸಮ್ ಕಾಣ್ತಾ ಇತ್ತು ನಿಮ್ಮ ಹತ್ರ. ಥ್ಯಾಂಕ್ ಯು ಸೋ ಸೊ ಮಚ್. ತುಂಬಾ ಇಷ್ಟ ಆಯಿತು ನನಗೆ. ಕೊರಿಯೋಗ್ರಾಫರನ್ನೇ ಯೂಸ್ ಮಾಡಿದ್ರಲ್ಲ ನೀವು ನಿಮ್ಮಷ್ಟಕ್ಕೆ ಕೊರಿಯೋಗ್ರಾಫರ್? ನಾನೇ ಸರ್ ಸ್ವಲ್ಪ ಯೂಟ್ಯೂಬನ್ನು ರೆಫರ್ ಮಾಡಿದೆ. ಹಾಂ ಓಕೆ. ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಕೊರಿಯೋಗ್ರಾಫರ್ ಸಿಕ್ಕಿದ್ರೆ ನೀವು ಡಾನ್ಸಲ್ಲಿ ಎಕ್ಸ್ಟ್ರೀಮ್ ನಿಮಗೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಥ್ಯಾಂಕ್ ಯು ಸೋ ಮಚ್. ಕೊರಿಯೋಗ್ರಫಿಯಲ್ಲಿ ಮಾತ್ರ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಇಲ್ಲದ್ರೆ ಡೆಫಿನೆಟ್ಲಿ ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸ್ ಅಂತೇಳಿ ಹೇಳ್ಬೋದಿತ್ತು. ಓಕೆನಾ? ಒಂದು ವೇಳೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಒಂದು ಒಳ್ಳೆ ನಿಮ್ಮ ಯಾವುದು ಸ್ಟೈಲ್ ಇದೆ, ಯಾಕೆಂದರೆ ಒಪೋಸಿಟ್ ನೀವು ಕೊರಿಯೋಗ್ರಾಫರನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮದು ಯಾವ ಸ್ಟೈಲ್ ಇದೆ ಅದು ಗೊತ್ತಾಗಲ್ಲ. ಸೊ ನಿಮಗೆ ಗೊತ್ತಿದೆ ನಿಮ್ಮ ಸ್ಟ್ರೆಂತ್ ಯಾವುದು ಅಂತೇಳಿ. ಆ ಸ್ಟ್ರೆಂತಿಗೆ ಯಾರು ಸೂಟ್ ಆಗ್ತಾರೆ ಆ ಕೊರಿಯೋಗ್ರಾಫರನ್ನು ಒಂದು ಸರ್ಚ್ ಮಾಡಿ ಹೈಯರ್ ಮಾಡಿ ನಿಮ್ಮಿಂದ ಬೆಸ್ಟ್ ತೆಗಿಲಿಕ್ಕೆ ಡೆಫಿನೆಟ್ಲಿ ನಮಗೆ ಆಗತ್ತೆ. ಓಕೆ, ಥ್ಯಾಂಕ್ ಯು. ನನಗಂತೂ ತುಂಬಾ ಇಷ್ಟ ಆಯಿತು. ಓಕೆ, ಹಾಯ್ ಪ್ರಿಯಾಂಕಾ. ಹಲೋ ಸರ್. ಓಕೆ, ಫಸ್ಟ್ ಆಫ್ ಆಲ್ 10 years ಪನ್ನಗ ಇಂಕ್ ಮೋ ಅಂದಾಣ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಸೊ ಇರ್ ಟ್ರೈನ್ ಆತರ್ ಕ್ಲಾಸಿಕಲ್ ಕರೆಕ್ಟ್ ಅದೇ ಆ್ಯಂಡ್ ಬೊಕ್ಕ ಕ್ಲಾಸಿಕಲ್ಲೇ ಮಲ್ಪೆರೆ ಚಾನ್ಸ್ ತಿಕ್ಕಿಜೋಲ್ಲ ಸ್ಟೇಜ್ ಒಂದು. ಓಕೆ ಓಕೆ ಆ ಟಚ್ ಬಿಡ್ತು ಪೋಂಡು ಅಂದಾತೆ. ಓಕೆ, ಬಟ್ ನೆವರ್ದಲೆಸ್ ಇರ್ನ ಪರ್ಫಾರ್ಮೆನ್ಸ್ ಆರ್ ಪಂಡಿಲಕ ಇಟ್ ವಾಸ್ ಫ್ಯಾಬ್, ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಇರ್ನ ಮಚ್. ಸ್ಟಾನ್ಸ್ ದೆತ್ತಿನ ಫಸ್ಟ್ ಸ್ಟಾನ್ಸ್ ಫಿನಿಶ್ ಮಂತಿನ ಸ್ಟಾನ್ಸ್ ಆ್ಯಂಡ್ ಪೋಸಸ್ ಇರ್ನ ಲೈನ್ಸ್ ಪೂರ ಕ್ಲೀನ್ ಇತ್ತು. ಇಟ್ ವಾಸ್ ನೈಸ್ ಫ್ಯಾಬ್. ಎನ್ನ ಒಂಜಿ ಕನ್ಸರ್ನ್ ಮಾತ್ರ ಉಂಡು ಎಂಕ್ ಯುವರ್ ಫೇಸ್ ಎಕ್ಸ್ಪ್ರೆಷನ್ ಇಸ್ ಝೀರೋ. ಇರ್ ನರ್ವಸ್ ಇತ್ತರ್ ಎಂಕ್ ತೋಜೊಂದಿತ್ತನ್ ಯು ಆರ್ ಕಂಪ್ಲೀಟ್ಲಿ ನರ್ವಸ್. ಎಕ್ಸ್ಪ್ರೆಷನ್ ಇಜಿ ವೆನ್ 10 years of like classical performer and the first thing you should show is expression. Correct? Hardly 10 seconds, initially 10 seconds in face onji expression ittande at the book you were lost. You were just only concentrating on your performance, dancing, which was fab. But I konchur expression nanla kortuna dhamma burdide ಮಾತ್ರ ಕೆಟ್ಟನು ಎರ ಪಂತೆರಾ ದ ಎಕ್ಸ್ಪ್ರೆಷನ್ ಕಮ್ಮಿ ಉಂಡನು ಎಲ್ಲ ಪಂತೆರಾ ಇಜ್ಜರ ಪಂತಿಜರ ಯಾ ಪನಂದುಲ್ಲ ನೆಕ್ಸ್ಟ್ ಟೈಮ್. ಓಕೆ, ಫಾರ್ ಮೀ 100% yes. Yes, Thank from you my so side much, also. sir. Thank Come. you. ಆಯೋ ರೆ ಮಾರೋ ಢೋಲನಾ ಆಯೋ ರೆ
program is brought to you by Sun Premium Refined Sunflower Oil, powered by Shashi Soap, Shashi Iddalli Koleya Mateli, Citadel Developers, Sadguru Ayurveda, Gram Flour Soap, co-sponsored by